ವಿನದದ ಭಾವದಲ್ಲಿ ವಿಹರಿಸುದ ಜಾನಕಿ ದೇವಿಗೆಂದ ಬದುಕದಿತ್ತು ವಿಚಿತ್ರ ಜಾನಕಿ. ಒದಗಿದವು ತೋಟಲೆ ಗಣೇನಿತೋ ಒದಗಿದವು ತೋಟಲೆ ಗಣೇನಿತೋ ಒದಗಿಸೋತ ಜಗಕ್ಕೆ ಮದೀಜವ ಉದರದಲ್ಲಿ ಬದುಕದಿತ್ತು ವಿಚಿತ್ರ ಜಾನಕಿ. ಉದ್ದೇಶದಿಂದ ಈ ಪ್ರಮದಾವನವನ್ನು ಸೇರಿಕೊಂಡವರು ನಾವು. ಸರಿ, ಮಂದ ಮಾರುತನಿಗೆ ತನು ಒಡ್ಡುತ್ತಾ ಇರುವ ಹಾಗೆ ಮನಸ್ಸು ಬಹಳಷ್ಟು ಪುಳಕಗೊಳ್ಳುತ್ತಾ ಇದೆ. ನಿಜ ಸ್ವಾಮಿ. ಮಾನವ ಬದುಕಿನ ಗತಿ ಸ್ಥಿತಿಗಳೆಷ್ಟು ವಿಚಿತ್ರವೆಂಬುದನ್ನು ನಮ್ಮ ಜೀವನದ ಪುನರಾವಲೋಕನದಿಂದ ತಿಳಿಯಬಹುದು. ಬದುಕಿನ ಪಯಣದಲ್ಲಿ ಇಷ್ಟು ಸುದೀರ್ಘ ದೂರವನ್ನು ಕ್ರಮಿಸಿ ಬಂದ ಈ ಕಾಲಘಟ್ಟವೇ ಇಂಥದೊಂದು ಸಿಂಹಾವಲೋಕನ ಅಥವಾ ಸ್ವಾತ್ಮ ಶೋಧನೆಗೆ ಪಕ್ವ ಕಾಲವೆಂದೂ ನನ್ನ ಅಭಿಪ್ರಾಯ. ಖಂಡಿತ. ಬದುಕಿನಲ್ಲಿ ಸಾಗಿ ಬಂದ ಬದುಕಿನ ಆ ಪುಟಗಳನ್ನು ಒಮ್ಮೆ ತಿರುವಿ ನೋಡಿದಾಗ ಬದುಕು ಬಹಳಷ್ಟು ವಿಚಿತ್ರವೆನಿಸುತ್ತಿದೆ. ಆಲೋಚಿಸು ಸೀತೆ. ಏನು ಸ್ವಾಮಿ? ನಮ್ಮ ತೀರ್ಥರೂಪರಿಗೆ ಇನ್ನು ಸಂತಾನವೇ ಆಗದೆಂದು ಎಲ್ಲರೂ ನಿರ್ಧರಿಸಿದಾಗ ಪುತ್ರ ಕಾಮೇಷ್ಟಿಯ ಫಲರೂಪವಾಗಿ ನಾವು ನಾಲ್ವರು ಹುಟ್ಟಿಕೊಂಡೆವು. ಸತ್ಯ. ಮುಂದೆ ಅದೆಷ್ಟೋ ಯಜ್ಞ ಯಾಗಾದಿಗಳನ್ನು ಮಾಡಿ ಮಂತ್ರದಷ್ಟಾರರೆಂಬ ನೆಗಳ್ತೆಯುಳ್ಳ ಭಗವಾನ್ ವಿಶ್ವಾಮಿತ್ರರಿಗೆ ತಮ್ಮಂದು ಯಜ್ಞ ರಕ್ಷಣೆಗೆ ಈ ರಾಮ ಲಕ್ಷ್ಮಣರೆಂಬ ಪಾಲಕರು ಬೇಕಾಯಿತು. ಅದೇ ಸಂದರ್ಭದಲ್ಲಿ ನನ್ನಿಂದ ತಾಟಕಿ ಸುಬಾಹು ಮುಖ್ಯ ಲೋಕಕಂಟಕರ ಸಂಹಾರವಾಯಿತು. ಅಜೇಯವಾದ ಶಿವಧನುರ್ಭಂಗ ನನ್ನಿಂದ ಸಂಭವಿಸಿ ನಿನ್ನೊಂದಿಗೆ ವಿವಾಹವೂ ಆಯಿತು. ಹೌದು ಸ್ವಾಮಿ. ದೇವಿ, ಬದುಕು ಜಟಕಾಬಂಡಿ, ವಿಧಿ ಅದಕ್ಕೆ ನೇತಾರ. ಜೀವರಾದ ನಾವೆಲ್ಲರೂ ಕುದುರೆಗಳು ಇದ್ದ ಹಾಗೆ. ಸತ್ಯ. ಮದುವೆಗೂ ಮಸಣಕ್ಕೋ ಓಡಿಸುವವನು ಆತ. ನಿಜ ಸ್ವಾಮಿ. ಯಾಕೆ ಬಲ್ಲೆಯ? ವಾಗೆ ಚಮ್ಮಟಿಗೆ ಇರುವುದು ವಿಧಾತನ ಕೈಯಲ್ಲಿ. ಸತ್ಯ. ಈ ಮಾತು ಶತಸತ್ಯವಾದದ್ದು ಎನ್ನುವುದಕ್ಕೆ ನಮ್ಮ ಜೀವನವೇ ಜ್ವಲಂತ ಸಾಕ್ಷಿಕಾಂತಿ. ಹೌದು ಸ್ವಾಮಿ. ನೀನು ಊಹಿಸಿ ನೋಡಂತೆ, ತಂದೆಯವರ ಆಜ್ಞೆಯಂತೆ ಹಿಂದಿನ ರಾತ್ರಿ ಉಪವಾಸವಿದ್ದು ವ್ರತಾಚರಣೆಯನ್ನು ಮಾಡಿ ಮರುದಿನ ಸೂರ್ಯೋದಯದ ಸುಮುಹೂರ್ತದಲ್ಲಿ ಅಖಂಡ ಆರ್ಯಾವರ್ತದ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದ ನಾನು ಉತ್ತರ ಕ್ಷಣದಲ್ಲಿ ಜಟಾ ವಲ್ಕಲ ದಾರಿಯಾಗಿ ವನಗಮನಾಗಬೇಕಾದರೆ ಪುರುಷನ ಭಾಗ್ಯವನ್ನು ಊಹಿಸುವುದಕ್ಕೆ ಯಾರು ತಾನೇ ಶಕ್ತರಾದರು? ವಾತ್ಸಲ್ಯಮಯಿ ಮಾತೆಯು, ಆದರ್ಶ ಪತ್ನಿಯಾಗಿದ್ದ ಕೈಕಾ ಮಾತೆಯ ಮನಸ್ಸು
ನನ್ನನ್ನು ವನವಾಸಕ್ಕೆ ಕಳುಹಿಸುವಷ್ಟು ಕಠೋರವಾಗಬೇಕಿದ್ದರೆ ಹೆಣ್ಣಿನ ಚಿತ್ತ ವೃತ್ತಿಯನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟೆ? ಪಿತೃವಾಕ್ಯ ಪರಿಪಾಲನೆ ನನ್ನ ಧ್ಯೇಯ ಎಂದು ಅರಿತು ವನವಾಸ ದೀಕ್ಷಿತನಾದೆ. ಹೆಣ್ಣು ಹೇಗಿರಬಾರದೆಂಬುದಕ್ಕೆ ನಿದರ್ಶನ ಪ್ರಾಯಳಾದ ಶೂರ್ಪನಖಿಯೇ ಕಾರಣವಾಗಿ ನಮ್ಮ ಬದುಕಿನ ದಿಶಾ ಪಲ್ಲಟಕ್ಕೆ ರಾವಣನ ಪ್ರವೇಶವೂ ಆಯಿತು. ತಂಗಿಗಾದ ಅಪಮಾನಕ್ಕೆ ಪ್ರತೀಕಾರವಾಗಿ ರಾವಣನಿಂದ ನಿನ್ನ ಅಪಹರಣವಾಯಿತು. ಹೌದು ಸ್ವಾಮಿ. ಅನ್ವೇಷಣಾ ಪಥದಲ್ಲಿ ಶಬರಿಯಂತಹ ಶೂದ್ರ ತಪಸ್ವಿನಿಯ ಸತ್ಕಾರ ಮಮಾಕಾರ ಸಿಕ್ಕಿತು. ಸುಗ್ರೀವ ಹನುಮಂತ ಮುಖ್ಯ ವಾನರರ ಸಖ್ಯ ಪ್ರಾಪ್ತಿಯಾಯಿತು. ಆರ್ತನಾಗಿ ಪ್ರಾರ್ಥಿಸಿದ ಸುಗ್ರೀವನನ್ನು ಪೊರೆದು ವಾಲಿ ನಿಗ್ರಹಣನಾಗಿ ಕಾಣಿಸಿಕೊಂಡೆ. ನಿನ್ನ ಸುಳಿವನ್ನು ಹನುಮಂತನಿಂದ ಪಡೆದು ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ಅಂಗದ ಸಂಧಾನ ವಿಫಲವಾಗಿ ಯುದ್ಧ ನಿರ್ಣಯವಾಯಿತು. ಜನ್ಮದ ರಾಕ್ಷಸನೂ ರಾವಣ ಸೋದರನೂ ಆದ ವಿಭೀಷಣ ಪ್ರಪತ್ತಿಯಿಂದ ರಾಕ್ಷಸರಲ್ಲೂ ಒಳ್ಳೆಯರಿರುವರೆಂಬುದು ನಮಗೆ ವೇದ್ಯವಾಯಿತು. ಹೌದು ಸ್ವಾಮಿ. ಲಂಕಾಧಿಪತ್ಯವನ್ನು ವಿಭೀಷಣನಿಗಿತ್ತು. ನಿನ್ನೊಂದಿಗೆ ಅಯೋಧ್ಯೆಯನ್ನು ಸೇರಿ ಪಟ್ಟಾಭಿಷೇಕವು ನಡೆದು ಕೆಲವು ವರುಷಗಳೇ ಸಂದು ಹೋಗಿ. ಸತ್ಯ. ಕಾಂತೆ, ಕಾಡಿನಲ್ಲಿ ಎಷ್ಟೋ ಕಷ್ಟ ಕೋಟಲೆಗಳನ್ನು ಅನುಭವಿಸಿದರು. ಜಗತ್ತಿನ ಕ್ಷೇಮ ಎನ್ನುವಂತಹ ಬೀಜವನ್ನು ಉದರದ ಒಳಗೆ ಬಚ್ಚಿಟ್ಟುಕೊಂಡಿತೆಂದು ತಿಳಿಯುತ್ತದೆ. ನಮ್ಮ ಪ್ರಜಾ ಜನರು ಬಯಸಿದ್ದ ರಾಮ ರಾಜ್ಯದ ಸವಿಯನ್ನು ಉಣಿಸಿದ್ದೇನೆ ಎನ್ನುವಂತಹ ಸಂತೋಷ ತೃಪ್ತಿ ನನಗೆ. ಸರಿ. ಲೋಕಮುಖದಲ್ಲಿ ರಾಮ ರಾಮ ಎಂಬ ಎರಡಕ್ಷರಗಳಲ್ಲಿ ಕಾಣಿಸಿಕೊಂಡ ನಾನು ಬಗೆ ಬಗೆಯ ವ್ಯಕ್ತಿತ್ವವುಳ್ಳವನಾಗಿ ಗುರುತಿಸಿಕೊಂಡೆ. ಯಾಗ ರಕ್ಷಕನಾಗಿ ಯಾಗ ರಕ್ಷಕನಾಗಿ ಅಹಲ್ಯ ಬಾಗೆ ಸರಾಗದಲ್ಲಿ ಮುರಿದು ರಾಮರು ಹೀಗೆ ಹಲವು ಯಾಗ ರಕ್ಷಕನೊಬ್ಬ ಹಲ್ಲೆಯ ಬಾಗು ತೆಪ್ಪಿದುದೊಬ್ಬ ಬಿಲ್ಲದ ರಾಗದಲ್ಲಿ ಮುರಿದೊಬ್ಬ ರಾಮರು ಹೀಗೆ ಹಲವು ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ಯಾಗಗಂಟಕರಾಗಿ ಮೆರೆಯುತ್ತಿದ್ದ ಅದೆಷ್ಟೋ ರಕ್ಕಸರನ್ನು ತರೆದು ಯಾಗ ರಕ್ಷಕನಾದಿ. ಚೈತ್ರ ನವಮಿಯ ಶುಕ್ಲ ಪಕ್ಷದ ಬುಧವಾರದಂದು ಕೌಸಲ್ಯಾದೇವಿಯ ಬಸಿರ ಹಸದಾಗಿ ಪ್ರಾದುರ್ಭವಿಸಿದೆ. ಕೌಸಲ್ಯ ಸುಪ್ರಜಾನಾದೆ. ಸತ್ಯ ಸ್ವಾಮಿ. ಶ್ರೀರಾಮ ಎನ್ನುವ ಅಭಿಧಾನದಿಂದಲೇ ಬೆಳೆದು ಬಂದೆ. ಶಿಲೆಯಾಗಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಅಹಲ್ಯೋದ್ಧಾರಕನೆಂದು ಗುರುತಿಸಲ್ಪಟ್ಟೆ. ಶಿವ ಧನುಸನ್ನು ಹೆದೆಯೇರಿಸಿ ಶಿವ ಧನುರ್ಭುಂಜಕನಾದೆ.
ನಿನ್ನ ಕೈ ಹಿಡಿದು ಸೀತಾರಾಮನಾದೆ, ರಾಜಾರಾಮನಾದೆ, ಲೋಕಾಭಿರಾಮನಾದೆ. ಕೋದಂಡ ಎಂಬ ಧನುವನ್ನು ಛೇಗೈದು ದುಷ್ಟ ಮರ್ದನಗೈದು ಕೋದಂಡ ರಾಮನಾದೆ. ಹೌದು ಸ್ವಾಮಿ. ರಘು ಮಹಾರಾಜನ ನಂತರ ಅದೆಷ್ಟೋ ಮಂದಿ ಸೂರ್ಯಾನ್ವಯದಲ್ಲಿ ಬಂದು ಹೋದರು. ರಾಘವ ಎಂಬ ವಿಶೇಷಣಕ್ಕೆ ಭಾಜನನಾಗಿ ಸತ್ಪಾತ್ರನಾದೆ. ದುಷ್ಕೃತ್ಯಗಳನ್ನೆಸಗಿದ ರಾವಣನನ್ನು ಕೊಂದುವುದರಿಂದ ರಾವಣಾಂತಕನಾದೆ. ದಶಕಂಠನನ್ನು ಕೊಂದ ದೆಸೆಯಿಂದಲಾಗಿ ಅಧರ್ಮಿಗಳಲ್ಲಿ ಭೀತಿ ಹುಟ್ಟಿದೆ. ಸಜ್ಜನರಲ್ಲಿ ಧೈರ್ಯದಿಂದ ಬದುಕುವ ಪಾಠ ಒದಗಿದೆ. ನನ್ನ ಬದುಕಿನ ಉದ್ದಕ್ಕೂ ನನಗೊದಗಿದ ಕಷ್ಟ ಕೋಟಲೆಗಳು ನನಗೆ ಜೀವನಾನುಭವವನ್ನು ಒದಗಿಸಿದ್ದಲ್ಲದೆ ಲೋಕಕ್ಷೇಮಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಎನ್ನುವಂತಹ ಸತ್ಯವೂ ಅಡಕವಾಗಿದೆ. ಸತ್ಯ. ಮೈಥಿಲಿ, ಓ ನಮ್ಮ ಜೀವನದ ವಿಮರ್ಶೆ ಮಾಡುತ್ತಿರುವಾಗ ನೀನೇಕೋ ಅನ್ಯ ಮನಸ್ಕಾಳಾದಂತೆ ಕಾಣುತ್ತಿರುವಿ. ಇಲ್ಲ ಸ್ವಾಮಿ. ನಿನ್ನ ಬಸಿರಲ್ಲಿರುವ ಹೆಬ್ಬಯಕೆಗಳನ್ನು ಹೇಳಿಕೊಳ್ಳಬೇಕೆಂದು ಈ ರಾತ್ರಿಯ ಸಮಯದಲ್ಲಿ ಚಂದ್ರಿಕಾ ವಿಹಾರಕ್ಕಾಗಿ ಈ ಉಪವನವನ್ನು ಸೇರಿಕೊಂಡವರು ನಾವು. ಅಂದ್ರೆ ಈ ವ್ಯವಸ್ಥೆ ನನಗಾಗಿ. ನೋಡೇ ಓ ನೋಡೇ ಬಾನಂಗಳಲ್ಲಿ ಬೆಳದಿಂಗಳು ಹೇಗೆ ಕಾಣಿಸುತ್ತಾ ಉಂಟು. ಸತ್ಯ. ಪೌರ್ಣಮಿಯ ಚಂದ್ರ ಉದಿಸಿ ಬರುವಂತಹ ದೃಶ್ಯದಿಂದ ಭೂಮಿಗಾದಂತಹ ಪರಿಣಾಮವನ್ನು ಒಂದು ಕ್ಷಣ ಗಮನಿಸಿ. ಪ್ರಾಚೀನಿತಂ ವಿನಿಯ ಮುಖ ಬಿಂಬದ ಎಳೆನಗೆಯಳು ಉಬ್ಬೆದ್ದ ರೋಚಿಗಳು, ಪಾಲ್ಗಡಲಲ್ಲಿ ಉಬ್ಬೆದ್ದ ವೀಚಿಗಳು, ನಿಜ ಕಾಂತನಂ ಕಂಡು ನಾಚಿ ಬೆಳ್ವೇರಿದಳು. ರಾತ್ರಿ ಒದು ಚೆಲ್ಲಿದನು ಹೂ ಚಕ್ರಕ್ಕೆ ಅಂಗಜಂ ಬಲುಮೆಯ ಬೂದಿಯನ್ನು ಎನ್ನುವ ಹಾಗೆ ಎಲ್ಲೆಡೆಯಲ್ಲೂ ಚಂದ್ರಿಕೆಯೂ ಹರಡಿದೆ. ಚಂದ್ರನ ಕಿರಣ ಮತ್ತು ಚಂದ್ರಿಕೆ ಜೊತೆಯಾಗಿ ಇರುವ ಹಾಗೆ ಇಲ್ಲಿ ರಾಮಚಂದ್ರ ಮತ್ತು ಚಂದ್ರಿಕೆಯಾದಂತಹ ಜಾನಕಿ ಜೊತೆಯಾಗಿ ವಿಹರಿಸುತ್ತಾ ಇದ್ದೇವೆ. ಆದರೆ ನೀನೇಕೆ ನೀರಸ ಭಾವ ಹೊಂದಿದ್ದಿ ಸ್ವಾಮಿ? ನಿದ್ದೆ ಬರುತ್ತಿದೆಯೋ ಛೇ ಅಥವಾ ಗರ್ಭಿಣಿಯಾದ ನಿನಗೇನಾದರೂ ವಿಶಿಷ್ಟ ಬಯಕೆ ಇದೆಯೋ ತಿಳಿಸುವೆಯಾನಲ್ಲೇ? ಸ್ವಾಮಿ, ನೀವು ಆಡಿದ ಮಾತನ್ನು ಕೇಳುತ್ತಾ ಕೇಳುತ್ತಾ ಮೈಮರೆತವಳು ನಾನು. ಹಾ 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 ಇನ್ನೂ ಕೇಳಬೇಕು ಮತ್ತೂ ಕೇಳಬೇಕಿರುವಂತ ಮನಸ್ಸುಂಟು. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ನೋಡಿ, ವ್ಯಕ್ತಿಯ ಮನಸ್ಸಿನ ಹದನವನ್ನು ವದನ ಸೂಚಿಸ್ತದಂತೆ ವದನವೇ ಒಂದು ಕೈಗನ್ನಡಿ ಅಂತ ಹೇಳಿದ್ರಿ. ನಾನೇನೋ ಹೇಳಲಿಕ್ಕಿದೆ ಎನ್ನುವುದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಹೇಳುವುದಕ್ಕೆ ಅವಕಾಶ ಉಂಟಾ? ಸಂಕೋಚ ಬೇಕೆ, ಮರೆಯಾಚದೆ ಹೇಳುದಲ್ಲೇ. ಬಯಕೆಗೆ ಸಲಿಸುವೆಯನ್ನ ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಬಯಕೆಯೊಂದಿದೆ ಸಲಿಸುವೆಯನಲ್ಲ. ಕೆಲ ಸಮಯವಾಗಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ನಯನ ಪುಣ್ಯಾಶ್ರಮದ ದರ್ಶನ ಬಯಸಿ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಹವಿಯ ನಯನ
ನಿರ್ಣಯವಾಯಿತು ಪಯಣವಿಲ್ಲದೆ ಮನಗೆ ಗೆಲವಿಲ್ಲ ಪ್ರಾಣೇಶ್ವರ, ಸೀತೆ, ಮರೆವು ಮತ್ತು ಮರಣ ಇದು ಜೀವನ ನಾಟಕದ ಮಧ್ಯಂತರ ಮತ್ತು ಅಂತಿಮ ತೆರೆಯಂತೆ. ಸರಿ. ಜೀವನದಲ್ಲಿ ನಡೆದಂತ ಅದೆಷ್ಟೋ ಘಟನೆಗಳನ್ನು ಮರೆಯಬಹುದಂತೆ, ಆದ್ರೆ ಮರೆಯಲಾಗದ, ಮರೆಯಬಾರದ ಕೆಲವೊಂದು ಘಟನೆಗಳು ಮನಸ್ಸಿನಲ್ಲಿ ಹಸಿಯಾಗಿ ಹಾಗೆ ಉಳಿದಿರ್ತದೆ ಸ್ವಾಮಿ. ಅಮಾನುಷ ವ್ಯಕ್ತಿತ್ವವನ್ನು ಹೊಂದಿದವರು ತಾವು. ನಿಮ್ಮ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಂಡವಳು ನಾವು. ನೀವಲ್ಲದೆ ಸಾಮಾನ್ಯದವರ ಕೈ ಹಿಡಿಯುತ್ತಿದ್ರೆ ಇವತ್ತು ಕಣ್ಣೀರಿನಲ್ಲೇ ಇರಬೇಕಾದೀತು. ಇಂಥ ಸುಖವನ್ನು ನಾನಿಂದು ಅನುಭವಿಸ್ತೇನಂತಾದ್ರೆ ಅದಕ್ಕೆ ಕಾರಣರು ನೀವಲ್ವ ಸ್ವಾಮಿ. ನಿರ್ಣಯವಾದಂತಹ ಕಾಲದಲ್ಲಿ ನಿಮ್ಮ ಪಟ್ಟಾಭಿಷೇಕ ಆಗ್ತಾ ಇದ್ರೆ ಒಂದು ಸೀಮಿತ ಒಂದು ವ್ಯಾಪ್ತಿಗೆ ಮಾತ್ರ ನಾವು ಇರ್ತಾ ಇದ್ದೇವೆ. ಆದ್ರೆ ಕೈಕೆಯ ಮನಸ್ಸು ಎಷ್ಟು ದೊಡ್ಡದು ನೋಡಿ ಆ ತಾಯಿಯದ್ದು. ನಾವಿಲ್ಲೇ ಇರಬಾರದು, ಲೋಕವನ್ನು ಸುತ್ತಾಡಬೇಕೆನ್ನುವಂತ ಕಾರಣಕ್ಕಾಗಿ ಹಾಗೆ ಹೇಳಿದ್ದೇ ಇರಬಹುದು. ಎಂತೆಂಥವರನ್ನು ನೋಡುವಂತ ಯೋಗ. ಅರಣ್ಯವಾಸದಲ್ಲಿ ಆ ಕಾಡಿನಲ್ಲಿ ಋಷಿಮುನಿಗಳ ದರ್ಶನ ನನ್ನ ಬದುಕಿನಲ್ಲಿ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅದನ್ನು ಕಾಡಿನಲ್ಲಿ ನಾನು ಅನುಭವಿಸಿದ ಕಷ್ಟಗಳಲ್ಲ, ನಾನು ಅನುಭವಿಸಿದ ಸುಖ ಸಂತೋಷಗಳು ಸ್ವಾಮಿ. ಅದು ಹೌದೇ? ಅನಸೂಯ ದೇವಿಯ ಪ್ರಕರಣ. ನಿರಾಭರಣ ಭೂಷಿತೆಯಾದವಳು ನಾನು. ಸಾಲಂಕೃತನಾಗಿ ನನ್ನನ್ನು ಕಾಣಬೇಕೆನ್ನುವುದು ಆ ಮಹಾತಾಯಿಯ ಆಸೆ ಸ್ವಾಮಿ. ಏನು? ತಾಯಿಯ ಸುಖ ಏನೆನ್ನುವುದು ನಾನು ಅನುಭವಿಸಿದವಳೇ ಅಲ್ಲ. ಆ ಮಾತೃತ್ವ ಏನೆನ್ನುವುದನ್ನು ಅನಸೂಯ ದೇವಿಯಿಂದ ಕಂಡು ತಿಳಿದವಳು ನಾನು. ಅವರ ಸಂದರ್ಶನ, ಅವರ ಜೊತೆಯಲ್ಲಿರುವಂತಹ ಭಾಗ್ಯ ಇದ್ಯಾವುದು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ನಾನೀಗ ಯಾವ ಸ್ಥಿತಿಯಲ್ಲಿ ಇದ್ದೇನೆ ಎನ್ನುವುದಾಗಿ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳುವುದು ಬೇಡ ತಾನೆ. ಬಯಕೆ ಇದೆ ಸ್ವಾಮಿ ಒಂದು. ನನ್ನ ಆಸೆಯನ್ನು ನೆರವೇರಿಸ್ತೀರಾ ನೀವು? ನೆರವೇರಿಸಿಕೊಡುತ್ತೇನೆ. ನೋಡಿ, ಮತ್ತೆ ಆ ಕಾಡನ್ನು ಸೇರಬೇಕು, ಋಷಿಮುನಿಗಳನ್ನು ಕಾಣಬೇಕು, ಮಂತ್ರಘೋಷವನ್ನು ಕೇಳಬೇಕು, ಹೋಮದ ಧೂಮವನ್ನು ಆಘ್ರಾಣಿಸಬೇಕು, ಆ ಮುನಿ ವಧುಗಳಿಗೆ ನನ್ನ ಕೈಯಾರ ಬಾಗೀನವನ್ನು ಕೊಡಬೇಕೆನ್ನುವುದು ನನ್ನ ಮನದಾಸೆ. ಈ ಆಸೆ ನೆರವೇರ್ತದ ಸ್ವಾಮಿ? ರಮಣಿ, ಸತಿಯ ಬಯಕೆಯಲ್ಲವೇ? ಸತಿಯ ಬಯಕೆಯ ನಡೆದುವುದು ಬಲುಹಿತದ ಕಜ್ಜವು ಮದಿಗೆನುದ ಸಾದಿಯ ಬಯಕೆಯ ನಡೆಸುವುದು ಬಲುಹಿತದ ಕಜ್ಜವು ಮದಿಗೆನುದ ಸಮ್ಮತಿಯ ನಿತನು ರಘುಕುಲೋತ್ತಮ ನತು ನಗುತ ಮುದರಿ ಸಮ್ಮತಿಯ ನಿತನು ರಘುಕುಲೋತ್ತಮ ನತು ನಗುತ ಮುದರಿಯೇ ವೈದೇಹಿ ಸ್ವಾಮಿ, ವಿದೇಹ ವಂಶಸ್ಥರು ದೇಹಾಭಿಮಾನವನ್ನೇ ತೊರೆದ ಸ್ಥಿತ ಪ್ರಜ್ಞರಂತೆ ಸಾಮಾನ್ಯ ಗರ್ಭಿಣಿ ಸ್ತ್ರೀಯರು ಬಲುವಿಧ ಭಕ್ಷ್ಯವೋಜ್ಯಗಳನ್ನು ಬಯಸಿದರೆ ವಿದೇಹ ವಂಶಸ್ಥೆಯಾದ ನೀನು ವಿಶಿಷ್ಟವಾದ ಬಯಕೆಯನ್ನೇ ನನ್ನ ಮುಂದಿರಿಸಿರುವೆ. ಸತಿಯಾದ ನಿನ್ನ ಬಯಕೆಯನ್ನು, ಅಂದರೆ ನಯನ ಪುಣ್ಯಾಶ್ರಮದ ದರ್ಶನವನ್ನು ಈಡೇರಿಸಬೇಕಾದುದು ಪತಿಯಾದ ನನ್ನ ಆದ್ಯ ಕರ್ತವ್ಯವೇ ಸರಿ. ಸಮಯ ಸಂದರ್ಭ ಅರಿತು ನಿನ್ನ ಆಸೆಯನ್ನು ಸಲ್ಲಿಸುತ್ತೇನೆ.
ಇನ್ನೇನಾಗಬೇಕು ಪ್ರಿಯೇ? ನನ್ನ ಆಸೆಯನ್ನು ನೆರವೇರಿಸ್ತೀರಿ ಅಂತಾಯಿತು. ಹಾ, ಈಗ ಸಣ್ಣದೊಂದು ಆಸೆ ಇದೆ ಸ್ವಾಮಿ. ಏನದು ಇನ್ನು? ನಿಮ್ಮ ತೊಡೆ ಮೇಲೆ ನನ್ನ ತಲೆಯಲ್ಲಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ಅಂತ. ಆಹಾ, ಅವಕಾಶ ಉಂಟಾ? ಅವಕಾಶ ಇದೆ. ಅದೋ ಲತಾ ಮಂಟಪದಲ್ಲಿ ಓ, ಇಲ್ಲಿ ಶಿಲಾಹಾಸೀನ ಮೇಲೆ ಎಳೆದಳಿರ ಮೃದು ಫಲ್ಲಂತ ಸಿದ್ಧವಾಗಿಯೇ ಇದೆ. ಬಾ, ನನ್ನ ತೊಡೆಗೆ ತಲೆ ಇರಿಸಿ ವಿಶ್ರಮಿಸು ಪ್ರಾಣಕಾಂತಿ. ಹೀಗೆ ಬಾ, ಹೀಗೆ ಬಾ. ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಗೇನು ಸತಿಯು ನಿದ್ರಿಸೆ ನೋಡಿ ರಘುವರ ನಿಂತು ಯೋಚಿಸಿದಾಗ ಗುರುಗಳೊಂದಿಗ ತೆರದಿ ಜಾನಕಿ ಧರಿಸಿರುವಳಿಯಮಳ ಬಿಳ್ಳಗೆ ಗುರುತರದ ಶ್ರೀ ರಜ್ಜೆಗಿದ್ದ ಬೆನ್ನಿನುದ ದೈವವನ್ನು ಸ್ಮರಿಸಿ ಗುರುತರದ ಶ್ರೀ ರಜ್ಜೆಗಿದ್ದ ಬೆನ್ನಿನುದ ದೈವವನ್ನು ಸ್ಮರಿಸಿ ವಿಶ್ವಾಮಿತ್ರ ನಿತ್ಯ ಶರ ವಿಜೃಂಭಕಗಳ ಶ್ರೀ ರಘುವರನು ತಾನು ಬದೇಳಿದ ಗರ್ಭಸ್ಥ ಶಿಶುಗಳಿಗೆ ಹೊಂದಿದ್ದಾಳೆ. ಪಾಪ, ಕನಸಿನಲ್ಲಿ ಕಮನೀಯವಾದ ಸ್ವರ್ಗವನ್ನೂ ಕಟ್ಟುತ್ತಿದ್ದಾಳೆ. ಗರ್ಭಿಣಿ ಸೀತೆಯ ಮೈ ಮುಖ ಲಕ್ಷಣಗಳನ್ನು ಪರಿಶೀಲಿಸಿದ ಸಕಲ ಸಾಮುದ್ರಿಕಾದಿ ಶಾಸ್ತ್ರಜ್ಞರಾದ ಗುರು ವಶಿಷ್ಠರು ಈಕೆಯ ಗರ್ಭಾಂಬುದಿಯಲ್ಲಿ ಯಮಳ ಪಿಂಡಗಳಿರುವುದಾಗಿಯೂ ತಿಳಿಸಿದ್ದಾರೆ. ಹಾಗೆಂದು ಯಾವ ಗರ್ಭಿಣಿ ಸ್ತ್ರೀಯು ಎದ್ದು ನಿಂತಾಗ ತನ್ನ ಪಾದದ ಹೆಬ್ಬರಳು ಕಾಣಿಸುವುದಿಲ್ಲವೋ ಆಕೆ ಖಂಡಿತವಾಗಿಯೂ ಈರುವರು ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆಂದು ಹೇಳಿದ ಮಾತೂ ನೆನಪಾಗುತ್ತಿದೆ. ಈ ಮನುಕುಲದ ಭಾಗ್ಯ ಜ್ಯೋತಿಗಳು ತೇಜ ಸಂಪನ್ನರಾಗಿಯೇ ಜನಿಸಬೇಕಾದರೆ ಪಿತೃವಾದ ನನ್ನಿಂದ ಮಹತ್ತರವಾದ ಕೊಡುಗೆಯೇ ಸಲ್ಲಬೇಕು. ಅದೇ ಗರ್ಭಸ್ಥ ಶಿಶುಗಳಿಗೆ ಮಂತ್ರ ರಕ್ಷೆಯೂ ಆಗಬೇಕು. ಅದಕ್ಕಾಗಿ ಭಗವಾನ್ ವಿಶ್ವಾಮಿತ್ರರಿತ್ತ ವಿಜೃಂಭಕಾಸ್ತ್ರಗಳ ಅನುಸಂಧಾನ, ಪ್ರಯೋಗ, ಉಪಸಂಹಾರಾದಿ ಕ್ರಿಯೆಗಳ ಮಂತ್ರಗಳನ್ನು ಕುಲದೇವರಾದ ರಂಗನಾಥ ಸ್ವಾಮಿಯನ್ನು ಸ್ಮರಿಸುತ್ತ ನಿದ್ರಿತ ಸೀತೆಯ ಕಿವಿಯ ಮೂಲಕ ಉಪದೇಶಿಸ್ತೇನೆ. ಸೀತೆಯ ಗರ್ಭ ಪ್ರವೇಶವನ್ನು ಮಾಡಿದ್ದನ್ನು ಕಂಡೆ. ಕಾರ್ಯ ಕೈಗೂಡಿದೆಂಬುದರಲ್ಲಿ ಸಂದೇಹವೇ ಇಲ್ಲ. ರಾಮನ ನೋಡಿ ಪೊಡವಿಪತಿಯಂಗ್ರಿಗ ಏದು ಬಂದಿ ಜರನೆ ಮೊಗದಿದು ಗುಣವಿದೇಗೆ ಹಾನಿಯಾರಿಂದಾಯ್ತು ಬೇಡು ಏನಾದರ ಗಲತ ನೋಡಿಕೊಂಡವೆನು ದುಮ್ಮಾನ ತೊರೆದರು ಹೆನಲಿಗೆಂದ ಏನು ಬಂದಿ ಜರನೆ ಭದ್ರ ಭದ್ರ
ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ನಿಷ್ಠಾವಂತ ಸೇವಕ ನೀನು. ಹಾ. ಸತಿ ಸಹಿತ ಇರುವಾಗ ಬರಬಾರದು ಎಂಬ ಪ್ರಜ್ಞೆ ನಿನ್ನಲ್ಲಿ ಜಾಗೃತವಾಗಿರಬೇಕಿತ್ತು. ಹೌದು. ಹೀಗಿದ್ದರೂ ಬಂದಿದ್ದೀ ಎನ್ನುವುದರ ಅರ್ಥ ಹಾ. ನಿನ್ನ ಮುಖಭಿತ್ತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹಾ. ಈ ವಿಷಮ ಸ್ಥಿತಿಗೆ ಕಾರಣ ಯಾರು ಏನು ತಿಳಿಸು. ಪೇಳಲಿದ್ದೀರಾಯ ರಜಕನೂರ್ವನು ನಿನ್ನ ಕೀಳು ನುಡಿಗಳಲ್ಲಿ ನಿಂದಿಸಿದ ಕೂಳನು ಈದಿಗ ಸತಿಯ ಮೇಳದೊಳ ಇಬ್ಬರ ಭೂಲೋನ ಮರುಳದಿರು ತೊರಿದ ಕೂಳನು ಈದಿಗ ಸತಿಯ ಮೇಳದೊಳಗಿಬ್ಬರ ಭೂಲೋಲ ಮರುಳ ನಿಂದೊರೆದು ಬೆಳಲಿಲ್ಲೈರಾಯ ಪ್ರಭು, ಭದ್ರ, ಕ್ಷಮಿಸಬೇಕು, ಮನ್ನಿಸಬೇಕು. ಯಾಕೆ? ಸತಿಪತಿಯರು ನೀವಿಬ್ಬರು ಇರುವಾಗ ಹಾ, ನಾನು ಬಂದದ್ದು ತಪ್ಪೇ ಇರಬಹುದೋ ಏನೋ, ಹಾ. ಆದರೆ ಬಾರದ ನಿರ್ವಾಹ ಆಯಿತು. ಏನದು? ನಮ್ಮ ರಾಜ್ಯವನ್ನು ಸುತ್ತಾಡಿ ಹಾ, ಪ್ರಜೆಗಳ ಯೋಗಕ್ಷೇಮವನ್ನು ತಿಳಿಸುವುದಕ್ಕೆ ಬೇಕಾಗಿ ನನಗೆ ಅಪ್ಪಣೆ ಮಾಡಿದ್ದೀರಿ. ಬೇಹಿನಚರನಲ್ಲವೇ ನೀನು? ಹಾಗೆ ಎಲ್ಲವನ್ನು ಸುತ್ತಾಡಿದೆ ಸ್ವಾಮಿ. ಹಾ, ಆದರೆ ನಮ್ಮ ನಾಡಿನಲ್ಲಿ ಒಂದು ಮನೆಯಲ್ಲಿ ದಂಪತಿಗಳಿಗೆ ಏನು ವಾದ ವಿವಾದ ನಡೀತಾ ಇತ್ತು. ಸಂಸಾರವಲ್ಲವೇ ನಡೆಯುತ್ತದೆ? ಹೌದು. ಆದರೆ ಹಾ, ಒಂದೇ ಒಂದು ಕಾರಣ ಏನು? ಏನು? ಗಂಡನಲ್ಲಿ ಹೇಳದೆ ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ ಎನ್ನುವ ಕಾರಣ ತಿಳಿದ. ಹಾ, ನಡಿ ಎಂಬ ಮಾತು ಹೇಳಿ ಹಾ, ಆವಾಗ ಹೆಂಡತಿ ಹೇಳಿದ್ಲು, ಹಾ, ನಮ್ಮ ಶ್ರೀರಾಮಚಂದ್ರ ಹಾ. ತನ್ನ ಸತಿಯನ್ನು ತಂದು ಹಾ. ಈಗಲೂ ಜೊತೆಯಾಗಿ ಸಂಸಾರ ಮಾಡುತ್ತಿಲ್ವೇ ಹೌದು. ಅಂತ ಕೇಳಿದಾಗ ಹಾ, ರಾಮ ಹೆಂಡತಿಯನ್ನು ತಂದು ಹಾ. ಜೀವನ ಮಾಡ್ತಾನೆ ಅಂತ ಇದ್ರೆ ಹಾ. ಆ ರಾಮನಿಗೆ ಹುಚ್ಚು, ರಾಮನಕ್ಕೆ ಹುಚ್ಚನಲ್ಲ. ಜನರು ಹಿಂಬದಿ ಸತಿಯ ಚಿರವ ಮಡಿಲಿಂದರಿದಿ ಜನಪನಿರ್ದಾಚರನ ಕರೆದು ಮುನಿಯದಿರು ರಜಕನಿಗೆ ಕಂಡ ಅಗಿನಿನಗಿರುವುದು ಮರಬುದುಡಿ ನಡೆದ ರಘುರಾಮ ಅಯೋಧ್ಯೆಯಲ್ಲಿ ಆಡುತ್ತಿರುವಂತಹ ಮಾತುಗಳು ಇದುವರೆಗೂ ನನ್ನ ಕಿವಿಗೆ ಅಧ್ಯಾಯಮಾನವಾಗುತ್ತಾ ಇತ್ತು. ಆದರೆ ಬೇಹಿನ ಚರನಾದ ನಿನ್ನ ನುಡಿಗಳನ್ನು ಕೇಳಿ ಕಬ್ಬಿಣದ ಸಲಾಕೆಯನ್ನು ತುರುಕಿದಂತಹ ಏನು ಅವರ ಮಾತುಗಳನ್ನು ಕೇಳಿ ಹಾ. ನನಗೂ ಕೂಡ ಒಂದೊಮ್ಮೆ ಸಿಟ್ಟು ಬಂತು. ಅದಕ್ಕೆ ತಾವೊಂದು ಅಪ್ಪಣೆ ಕೊಟ್ಟರೆ ಆ ರಗತಗಳನ್ನು ಇಲ್ಲಿಗೆ ಎಳೆದು ಭದ್ರ ಜತನ ಮುನಿಯದಿರು ರಜಕನಿಗೆ. ಇದು ರಾಮರಾಜ್ಯ, ರಾವಣ ರಾಜ್ಯವಲ್ಲ. ಹೋಗು. ಶ್ರೀರಾಮನೆಂಬ ಬಿಳಿದಾದ ಬಟ್ಟೆಯಲ್ಲಿ ಕೊಳೆ ಇದ್ದದ್ದನ್ನು ಮಡಿವಾಳ ಕಂಡು ಹಿಡಿದರೆ ಅದನ್ನು ತೊಳೆದುಕೊಳ್ಳುವ ಹೊಣೆ ನನಗಿದೆ. ಸೀತೆಯಿಂದಲಾಗಿ ಇಂತಹ ಮಾತನ್ನು ಕೇಳುವ ಸ್ಥಿತಿಯಾಯಿತೆ. ರಾವಣ ಕೊಂಡೊಯ್ದ ಸೀತೆಯನ್ನು ರಾಮ ಸ್ವೀಕರಿಸಿದನೆಂದು ನಿನ್ನನ್ನು ಪರಿಗ್ರಹಿಸಲು ನಾನು ರಾಮನಂತೆ. ಸರಿ, ಈ ವಿಷಯದಲ್ಲಿ ಚಿಂತಿಸುವರೇ ಮಂತ್ರಣಾಗಾರವನ್ನು ಸೇರಿ ಸಹೋದರರನ್ನು ಬರಮಾಡಿಕೊಳ್ಳುತ್ತೇನೆ.